ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಿ ಸುದ್ದಿ ನ್ಯೂಸ್ ಪುತ್ತೂರು. ನಾನು ಅಶ್ವಿತ್ ರೈಪೆರ್ನೆ. ಮಹತೋಬರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆ ಗದ್ದೆಯಲ್ಲಿ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆ ನಡೀತುಂಟು. ಆ ಸಸ್ಯ ಜಾತ್ರೆಯಲ್ಲಿ ಹಲವಾರು ಮಳಿಗೆಗಳನ್ನು ಹಾಕಿದ್ದಾರೆ. ಯಾವೆಲ್ಲ ಮಳಿಗೆ ಇದೆ, ಎಷ್ಟು ಭಿನ್ನವಾಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ ಸರ್. ನಿಮ್ಮ ಊರು ಮತ್ತು ನಿಮ್ಮ ಅಂಗಡಿಯ ಬಗ್ಗೆ ಸ್ವಲ್ಪ ವಿವರ. ನನ್ನ ಊರು ಉಡುಪಿ ಡಿಸ್ಟಿಕ್ ಬಾರ್ಕೂರು. ನಾನು ಈ ಸದ್ಗುರು ಆಯುರ್ವೇದ ಸೋಪ್ ಇದೆಯಲ್ಲ, ಕಳೆದ 11 ವರ್ಷಗಳ ಹಿಂದೆ ಕರಾವಳಿಯಲ್ಲಿ ಲಾಂಚ್ ಮಾಡಿದ್ದೆ. ಈಗ ತಿಂಗಳಿಗೆ 60 ಲಕ್ಷಕ್ಕಿಂತ ಹೆಚ್ಚು ಸೇಲಿದೆ. ಪುತ್ತೂರು ಸುಳ್ಯ ಭಾಗದಲ್ಲಿ ಅತಿ ಹೆಚ್ಚು ಸೇಲಿದೆ ಪುತ್ತೂರು. ಇದು ಸದ್ಗುರು ಕಡಲೆ ಹಿಟ್ಟಿಂದ ಮಾಡೋದು. ನಿಮ್ಗೆ ಗೊತ್ತಿದೆ, ಹಿಂದಿನವರೆಲ್ಲ ಸೋಪ್ ಯೂಸ್ ಮಾಡ್ತಿರ್ಲಿಲ್ಲ, ಆವಾಗ ಕಡಲೆ ಹಿಟ್ಟು ಯೂಸ್ ಮಾಡ್ತಿದ್ರು, ಹೌದಲ್ಲ. ಕಡಲೆ ಹಿಟ್ಟೆ ಬೇಯಿಸಿಟ್ಕೊಂಡು ನಮ್ಮ ಸದ್ಗುರು ಆಯುರ್ವೇದ ಸೋಪನ್ನು ತಂದಿದ್ದೇವೆ. ಇದು ಸದ್ಗುರು ಆಯುರ್ವೇದ ಜೊತೆಗೆ ಗ್ರಾಮ್ ಫ್ಲೋರ್ ಜೊತೆಗೆ 76% TFM ಇದೆ, ಜೊತೆಗೆ ರಕ್ತಚಂದನ ಸೋಪ್ ಇದೆ. ಆಮೇಲೆ ನಮ್ಮ ಫೇಮಸ್ ಪ್ರೋಟೀನ್ ಒಂದು ಅಲೋವೆರಾ ಶಾಂಪೂ ವಿತ್ ಕಂಡೀಷ್ನರ್, ಎರಡು ಕೆಲಸ ಅಂದರೆ ಶಾಂಪೂ ವಿತ್ ಕಂಡೀಷ್ನರ್ ಎರಡೂ ಇದೆ. ಇಲ್ಲೆಲ್ಲ ಪುತ್ತೂರಲ್ಲಿರುವ ಎಲ್ಲ ಮೆಡಿಕಲ್ ಶಾಪು, ಸೂಪರ್ ಮಾರ್ಕೆಟ್ ಎಲ್ಲ ಇದರಲ್ಲಿ ಕೂಡ ಸಿಗುತ್ತೆ. ಇನ್ನೊಂದು ಮಾಸ್ಕಿಟೋ ಕೋನ್, ಇದು ಕೂಡ ಅಲ್ಲಿ ಸಿಗುತ್ತೆ. ಮಾಸ್ಕಿಟೋ ಕೋನ್ ಇದು ಕೂಡ ಇದು ಶೀಟಲ್ಲಿ ಸಿಗುತ್ತೆ, ಜೊತೆಗೆ ಇದರಲ್ಲಿ ಕೂಡ ಇರುತ್ತೆ. ಮತ್ತು ಮಾಸ್ಕಿಟೋ ಲಿಕ್ವಿಡ್ ಇದು ಕೂಡ ಎಲ್ಲ ಮೆಡಿಕಲ್ ಶಾಪ್, ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅಂದರೆ ಪ್ಯೂರ್ಲಿ ಸ್ವದೇಶಿ ಉತ್ಪನ್ನ, ನಮ್ಮದೇ ಚಿತ್ರದುರ್ಗದ ಕಂಪನಿ, ಜೊತೆಗೆ ನಮ್ಮ ಆಯುರ್ವೇದ ಉತ್ಪನ್ನ. ಅಂದರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಅಥವಾ ಯಾರಿಗಾಗಲಿ. ಈಗ ನಿಮ್ಗೆ ಗೊತ್ತಿದೆ, ಉಸಿರಾಟಕ್ಕೆ ನಾವು ಹೆಚ್ಚಿನ ಕೆಮಿಕಲ್ ಯೂಸ್ ಮಾಡಿ ನಮ್ಮ ಶ್ವಾಸಕೋಶವೇ ಇನ್ಫೆಕ್ಷನ್ ಮಾಡ್ಕೊಳ್ತಿದ್ದೀವಿ. ಇದು ನ್ಯಾಚುರಲ್. ಇಲ್ಲಿ ತುಳಸಿ, ನೀಲಗಿರಿ, ಲೆಮನ್ ಗ್ರಾಸ್ ಆಗ್ಲಿಕ್ಕೆ ಹೋಗಿ, ಯಾಕೆಂದರೆ ರೈತ ಸಮ್ಮೇಳನ ಆಗ್ತಾಯಿದೆ, ಸಸ್ಯ ಕೃಷಿ ಆಗ್ತಾಯಿದೆ. ನಾವು ಕೂಡ ಕೃಷಿಯಿಂದ ತುಳಸಿ, ಅಲೋವೆರಾ ಈ ಥರ ಫ್ರೂಟ್ ಎಲ್ಲ ಮಾಡಿಕೊಂಡು ಸದ್ಗುರು ಆಯುರ್ವೇದ ಉತ್ಪನ್ನಗಳು ನೀವು ನೋಡಿರ್ಬೋದು, TV ಆಡೆಲ್ಲ ಬರುತ್ತೆ, ಅಂಥ ಉತ್ಪನ್ನನ ಸ್ಟಾಲನ್ನು ಸಪೋರ್ಟ್ ಮಾಡ್ತಿದ್ದೀವಿ ನಾವು ಈವೆಂಟ್ ಹಾಕಿ. ಪುತ್ತೂರಿನ ಕೃಷಿ ಮೇಳದಲ್ಲಿ ನಿಮ್ಮ ಮಳಿಗೆಯನ್ನು ಹಾಕಿದ್ದೀರಿ. ಸೊ ಜನರ ರೆಸ್ಪಾನ್ಸ್ ಇದಕ್ಕೆ ಹೇಗೆ? ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಆಲ್ರೆಡಿ ನಾವು ಸುಮಾರು ಕಡೆ ಇವೆಂಟ್ ಮಾಡ್ತಿತ್ತು, ಇಲ್ಲಿ ಕೂಡ ಚೆನ್ನಾಗಿದೆ. ಆಲ್ರೆಡಿ ಆಯುರ್ವೇದ ಉತ್ಪನ್ನಗಳಿಗೆ ಪುತ್ತೂರು ಭಾಗದಲ್ಲಿ ಒಳ್ಳೆಯ ಬೇಡಿಕೆ ಇದೆ. ನಾವು ಅದಕ್ಕೋಸ್ಕರ ಇಲ್ಲಿ ಭಾಗಿದ್ದೀವಿ. ರಕ್ತಚಂದನ, ಅಲೋವೆರಾ, ತುಳಸಿ ಈ ಥರ ಸೋಪ್ಗಳೆಲ್ಲ ನಮ್ಮ ಸ್ಟಾಲ್ಗೆ ಬಂದು ಖರೀದಿ ಮಾಡಿ ಅಂತೇಳಿ ನಿಮ್ಮ ಸುದ್ದಿ ಬಿಡುಗಡೆ ಗ್ರಾಹಕರಲ್ಲಿ ನಿಮ್ಮ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಎಲ್ಲಿಂದ? ನಾವು ಆ್ಯಕ್ಚುಲಿ ಬೆಳಗಾಮಿಂದ ಬಂದಿರೋದು. ಇಲ್ಲಿ ನಾವು ನವಣೆಗಳು, ಆಮೇಲೆ ಇದು ಅಗಸೆ ಬೀಜ, ಬ್ಲ್ಯಾಕ್ ಸೀಡ್ಸ್ ಮಾಡ್ತೇವೆ. ರೋಸ್ಟೆಡ್ ಅಂದರೆ ಇದು ಸ್ಟೀಮಲ್ಲಿ ರೋಸ್ಟ್ ಮಾಡಿರ್ತೀವಿ. ಅದು ನ್ಯೂಟ್ರಿಷನ್ಸ್ ಯಾವುದು ಇದಾಗಿರಲ್ಲ, ಸ್ಪಾಯ್ಲ್ ಆಗಿರಲ್ಲ. ಮತ್ತು ಇದು ಕಾರ್ನಲ್ಲಿ ಮಾಡಿರೋದು ಹಪ್ಪಳ, ಇದು ಕಾರ್ನು ಮತ್ತು ನವಣೆಯಲ್ಲಿ ಮಾಡಿರೋವಂಥದ್ದು ಹಪ್ಪಳಗಳು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ. ಆ ಥರ ನ್ಯಾಚುರಲ್ ಪ್ರಾಡಕ್ಟ್. ಜನ ರೆಸ್ಪಾನ್ಸ್ ಹೇಗಿದೆ ಇಲ್ಲಿಗೆ ಬಂದಾದ್ಮೇಲೆ? ಚೆನ್ನಾಗಿದೆ ಇಲ್ಲಿ. ಇಲ್ಲಿ ತುಂಬ ಮಾಡಿದ್ವಿ, ಅಕ್ಕಪಕ್ಕ ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ನಿಮ್ಮ ಹೆಸರು ಮತ್ತು ಊರು ಎಲ್ಲಿಂದ ಬಂದಿದೆ? ಸರ್ ನಮ್ಮ ಹೆಸರು ಬಂದುಬಿಟ್ಟು ಸಮರ್ಥ ಅಂತ ನನ್ನ ಹೆಸರು. ನಾವು ಬಂದು ದಾವಣಗೆರೆಯಿಂದ ಬಂದಿದ್ದೀವಿ ಈ ಕೃಷಿ ಮೇಳದಲ್ಲಿ ಆಗಮಿಸಿ ಇದು ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಇದು ನಿಮ್ಮ ಅಂಗಡಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸರ್ ಇದು ಹ್ಯಾಂಡ್ಲೂಮ್ದಿದೆ ಬೆಡ್ಶೀಟು, ಮತ್ತು ಪಿಲ್ಲೋ ಕವರ್ ಇದೆ, ಮತ್ತು ಕಿಂಗ್ ಸೈಡ್ ಬೆಡ್ಶೀಟ್ ಇದೆ, ಕ್ವೀನ್ ಸೈಜ್ ಇದೆ. ಇದೆಲ್ಲ ಬೆಡ್ಗಳು ಸ್ಪ್ರೆಡ್ಗಳು. ಮತ್ತು ಇದು ಯಾವ ರೀತಿ ಮಾಡುತ್ತೀವಿ ಅಂದರೆ ಹ್ಯಾಂಡ್ ವೀವಿಂಗ್ ಇದೆ. ಹ್ಯಾಂಡ್ಲೂಮ್ ಮಷೀನಿಂದ ನಾವು ವೀವಿಂಗ್ ಮಾಡ್ತೀವಿ. ಈ ರೀತಿ ಪ್ರಿಂಟಿಂಗು, ಜೈಪುರಿ ಪ್ರಿಂಟಿಂಗು, ಜೋಧ್ಪುರಿ ಪ್ರಿಂಟಿಂಗು, ಈ ಥರ ಕಲಂಕಾರಿ ಪ್ರಿಂಟಿಂಗ್ 3 ಥರ ಡಿಸೈನ್ಸ್ಗಳಿದೆ ನಮ್ಮ ಹತ್ರ. ಇಷ್ಟೇ. ಪುತ್ತೂರಿನ ಕೃಷಿ ಮೇಳಕ್ಕೆ ಬಂದು ಇಲ್ಲಿ ಜನ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಉಂಟು? ಹಾಂ ಸರ್, ಚೆನ್ನಾಗಿದೆ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಇವತ್ತು ಬೆಳಗ್ಗೆ ಏನು ಸ್ಟಾರ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ ರೆಸ್ಪಾನ್ಸ್. ಓಕೆ ಸರ್, ನಮ್ಮ ಸುದ್ದಿವಾಹಿನಿಯಿಂದ ನಿಮಗೆ ಶುಭವಾಗಲಿ. ಧನ್ಯವಾದಗಳು. ಬಟ್ಟೆ ಮೇಲೆ ಕಲೆ ಆಗಿದೆಯಾ? ಟೆನ್ಷನ್ ಬೇಡ, ಈ ಸೋಪ್ ಉಪಯೋಗಿಸಿ. ಏನಿದ್ರ ಮ್ಯಾಜಿಕ್, ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ ಸರ್. ಏನು ಈ ಸೋಪ್, ಇದರ ವಿಶೇಷ? ಆ್ಯಕ್ಚುಲಿ ಇದು ಕೆಮಿಕಲ್ಲು ಮತ್ತು ಅಲೋವೆರಾ, ಹೈಪೋ, ಸೋಪ್ ಪೌಡ್ರು ಇಷ್ಟೆಲ್ಲ ನಾವು ರೆಡಿ ಮಾಡಿ ಮತ್ತು ಮಿಕ್ಸ್ ಮಾಡಿ ಕಲೆ ತೆಗೆಯುವ ಇದು ಮಾಡಿ ನಾವು ಮಾಡ್ತಾಯಿದ್ದೀವಿ. ಹೇಗುಂಟು ಜನ ರೆಸ್ಪಾನ್ಸ್ ಎಲ್ಲ ಇಲ್ಲಿಗೆ ಬಂದ? ಆಗುತ್ತೆ ಸರ್. ವ್ಯಾಪಾರ ಜನಸಂಖ್ಯೆ ಜಾಸ್ತಿ ಇದ್ದರೆ ವ್ಯಾಪಾರ ಇದೆ, ಜನಸಂಖ್ಯೆ ಕಡಿಮೆ ಇದ್ದರೆ ಮಾತ್ರ ವ್ಯಾಪಾರ ಕಡಿಮೆ ಇರುತ್ತೆ. ಡೆಮೋ ತೋರಿಸ್ಬೋದಾ ನಮಗೆ? ಡೆಮೋ ತೋರಿಸ್ಬೋದು ಸರ್. ನೋಡಿ, ಡ್ರೆಸ್ಸಿಗೆ ನೀರು ಹಾಕಬೇಕಾಗುತ್ತೆ. ಫಸ್ಟು ಸ್ವಲ್ಪ ನೀರು ಹಾಕ್ಬಿಡಿ, ಬಟ್ಟೆಗೆ ಕಲೆ ಇದ್ದಲ್ಲಿಗೆ ನೀರು ಹಾಕಬೇಕಾಗುತ್ತೆ. ನೋಡಿ, ಈ ಥರ ಒಂದು ಸೈಡು ಓಪನ್ ಮಾಡಬೇಕು. ಇದನ್ನು ಕಲೆ ಇರುವ ಜಾಗಕ್ಕೆ ಈಗ ರಬ್ ಮಾಡಬೇಕು. ಇದನ್ನು ಸ್ವಲ್ಪ ಈಗ ಬಟ್ಟೆ ಟಚ್ ಮಾಡ್ಬೋದು, ಬ್ರಷ್ ಹಾಕ್ಬೋದು. ವಾಷಿಂಗ್ ಮಿಷಿನ್ ಇದ್ದರೆ ಇನ್ನೂ ಸುಲಭ ಆಗುತ್ತೆ. ಈ ಥರ ಮಾಡಿಕೊಳ್ಬೇಕಾಗುತ್ತೆ ಬಟ್ಟೆಗೆ, ಮತ್ತು ಕ್ಲೀನಾಗಿ ಹೋಗುತ್ತೆ. ಇದು ಕಲರ್ಗೂ ಯೂಸ್ ಮಾಡಲಿಕ್ಕಾಗುತ್ತೆ, ವೈಟಿಗೂ ಕೂಡ ಆಗುತ್ತೆ ಸರ್. ಬಟ್ಟೆ ಏನು ಡ್ಯಾಮೇಜ್ ಬರೋದಿಲ್ಲ, ಕಲರ್ ಫೇಡ್ ಆಗೋದಿಲ್ಲ.
ಯಾವುದೇ ಡ್ರೆಸ್ಸಿಗೂ ಬೇಕಾದ್ರೆ ಹಾಕಿ ವಾಶ್ ಮಾಡ್ಕೊಳ್ಬೋದು. ಕಲರ್ ಆ್ಯಂಡ್ ವೈಟು, ರೇಷ್ಮೆ ಸಿಲ್ಕು, ಪಾಲಿಸ್ಟರ್, ಟರಿಕಟ್, ಜೀನ್ಸು, ಕಾಟನ್ ಮತ್ತು ಹಾಟ್ ವಾಟರ್. ಯಾವುದೇ ರೀತಿ ಕಲರ್ ಹೋಗ್ತದೆ? ಯಾವುದೇ ಎಂಥ ತುಕ್ಕು, ರೆಸ್ಟು, ಬ್ಲಡ್ಡು, ಆಯಿಲು, ಗ್ರೀಸು, ಇಂಕು, ಬಾಲ್ ಪೆನ್ ಇಂಕು, ಒಂದು ಬಟ್ಟೆ ಇದು ಇನ್ನೊಂದು ಬಟ್ಟೆ ಕಲರ್ ಹಿಡಿದ್ರು ಹಾಕ್ಕೊಳ್ಬೋದು. ನೀರಕ್ಕೆ ಹೆಚ್ಚಬೇಕು. ಓಕೆ, ಥ್ಯಾಂಕ್ ಯು. ಸರಿ, ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಹಾಂ, ಚೆನ್ನಾಗಿದ್ದೀನಿ. ನಿಮ್ಮ ಹೆಸರು ಮತ್ತು ವಿಳಾಸ ಹೇಳ್ಬೋದು? ನನ್ನ ಹೆಸರು ಶ್ವೇತಾ ಭಟ್ ಅಂತೇಳಿ. ನಾವು ಇರೋದು ಮುಕ್ಕುವೆಯಲ್ಲಿ. ನಮ್ಮದು ಶ್ರಮ ಹೋಮ್ ಪ್ರಾಡಕ್ಟ್ ಇದಕ್ಕೆ ನಮ್ಮ ಗೃಹೋತ್ಪನ್ನಗಳು ನಮ್ಮದೆಲ್ಲ. ನಿಮ್ಮ ಈ ಅಂಗಡಿ ಬಗ್ಗೆ ನಮಗೆ ಸ್ವಲ್ಪ ವಿವರ ಕೊಡ್ಬೋದಾ? ಖಂಡಿತ ಕೊಡ್ತೇನೆ. ನಮ್ಮದೆಲ್ಲ ಅಂದರೆ ಹೋಮ್ ಪ್ರಾಡಕ್ಟ್ಸ್ಗಳು, ಉಪ್ಪಿನಕಾಯಿಗಳು, ಯಾವುದೇ ಪ್ರಿಸರ್ವೇಟಿವ್ ಮತ್ತು ಕೆಮಿಕಲ್ ಹಾಕದೆ ಮಾಡುವಂಥ ಉಪ್ಪಿನಕಾಯಿಗಳಿವೆ. ಮತ್ತು ಸೆಂಡಿಗೆಗಳು, ಮನೆಯಲ್ಲಿ ತಯಾರಿಸುವಂಥ ಸೆಂಡಿಗೆಗಳು, ಹಪ್ಪಳಗಳು, ಮತ್ತು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲದರ ರಾಗಿ ಮಿಕ್ಸರ್ಗಳು, ಹಲ್ವಾಗಳು ಇದೆ. ಮತ್ತು ಡ್ರೈ ಫ್ರೂಟ್ಸ್ಗಳು, ಎಲ್ಲ ಡ್ರೈ ಫ್ರೂಟ್ಸ್ಗಳಿವೆ ನಮ್ಮದು. ಮತ್ತು ಪ್ಯೂರ್ಲಿ ಹೋಮ್ ಮೇಡ್ ತುಪ್ಪಗಳಿವೆ. ಮತ್ತು ಜೇನುತುಪ್ಪ, ಕಷಾಯದ ಪೌಡ್ರು, ಎಲ್ಲ ಐಟಮ್ಸ್ಗಳು ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ನಾವು ಕೊರಿಯರ್ ಫೆಸಿಲಿಟಿ ಇದೆ. ನಮ್ಮದು ಎಲ್ಲ ಕಡೆಗೆ ಕೊರಿಯರ್ ಫೆಸಿಲಿಟಿ ಮಾಡ್ತಾ ಇದ್ದೇವೆ ನಾವು. ಕೃಷಿ ಮೇಳಕ್ಕೆ ಬಂದು ಮಳಿಗೆಯನ್ನು ಹಾಕಿದ್ದೀರಿ, ಇಲ್ಲಿಯ ಜನರ ಅಭಿಪ್ರಾಯ ಹೇಗುಂಟು? ಈಗ ನೋಡಿದ್ರೆ ರೆಸ್ಪಾನ್ಸ್ ಒಳ್ಳೆಯದುಂಟು. ಇನ್ನೂ ಜನ ಬಂದಾರು ಅಂತೇಳಿ ನಮ್ಮ ಎಕ್ಸ್ಪೆಕ್ಟೇಷನ್ಗಳಿವೆ. ತೊಂದರೆ ಇಲ್ಲ, ಒಳ್ಳೆಯ ವ್ಯಾಪಾರ ಆಗ್ತಾ ಇದೆ. ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತು ವಿಳಾಸ ಹೇಳಿ? ನನ್ನ ಹೆಸರು ನಾಗರಾಜ್ ಅಂತೇಳಿ. ನಮ್ಮದು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಶಿಕಾರಿಪುರ ತಾಲೂಕು ಅಂತೇಳಿ ಸರ್. ಇಲ್ಲಿ ನಿಮ್ಮ ಮಳಿಗೆ ಬಗ್ಗೆ ಸ್ವಲ್ಪ ನಮಗೆ ವಿವರ ಕೊಡ್ಬೋದಾ? ಸರ್, ಇದು ನಮ್ಮದು ಮಳಿಗೆಯಲ್ಲಿ ಸರ್ ಯೂಸ್ ಮಾಡ್ತೀವಿ ನಮ್ಮ ಮ್ಯಾಜಿಕ್ ಟವಲ್ ಅಂತೇಳಿ ಸರ್. ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಆಲ್ ಪರ್ಪಸ್ ಯೂಸ್. ಕಿಚನಿಗೆ, ಕಾರ್ ಗ್ಲಾಸ್ ಎಲ್ಲದಕ್ಕೆ ಯೂಸ್ ಮಾಡ್ಕೋ. ಒಂದು ಸೆಕೆ ಡೆಮೋ ನೋಡಿ ಸರ್ ಯಾವ ಥರ ಯೂಸ್ ಆಗುತ್ತೆ ಅಂತೇಳಿ. ಡೆಮೋ ಇದೆ ಸರ್ ನಮ್ಮ ಕಡೆಗೆ. ಸರ್, ಕಿಚನಿಗೆ ಯೂಸ್ ಮಾಡ್ತಿರ್ತಾರೆ ನೋಡಿ. ಸಾಂಬಾರು, ಚಟ್ನಿ, ಕಾಫಿ, ಟೀ, ಮಸಾಲ, ಅಡಿಕೆ, ಸಾಂಬಾರು, ಚಟ್ನಿ, ಮಸಾಲ ಏನೇ ಜ್ಯೂಸ್ ಎಲ್ಲ ಬಿದ್ದರೂ ಕೂಡ ನಾವು ಬಟ್ಟೆಲ್ಲಿ ಒರೆಸ್ಕೊತಿಲ್ಲ. 2 ಸಲ 3 ಸಲ ಒರೆಸಾಕಿ ಟವಲ್ ತಗೊಂಡು ಟಚ್ ಮಾಡಿ ಸಾಕಿ ಥರ ಎಲ್ಲ ಲಿಕ್ವಿಡ್, ಸಾಂಬಾರು, ಚಟ್ನಿ, ಕಾಫಿ, ಟೀ, ಮಸಾಲ ಎಲ್ಲ ಲಿಕ್ವಿಡ್ ಅಬ್ಸರ್ವ್ ಆಗುತ್ತೆ, ಸ್ಟೋರೇಜ್ ಆಗುತ್ತೆ. ಇದು ಬಟ್ಟೆ ಥರ ಕೆಳಗಡೆ ಪದೇ ಪದೇ ಸೋರಲ್ಲ. ಫ್ರೀ ಟೈಮಲ್ಲಿ ಫೋಲ್ಡ್ ಮಾಡಿ ಕ್ಲೀನಾಗಿ ಹಿಂಡ್ಬೋದು ಸರ್. ಕ್ಲೀನಾಗಿ ಹಿಂಡಿ ಸಾಕು, ಎಲ್ಲ ಲಿಕ್ವಿಡ್ ಕ್ಲೀನ್. ಮನೇಲಿ ಕಾರ್ ಇದೆ, ಬೈಕು, ಸ್ಕೂಟರು, ಲ್ಯಾಪ್ಟಾಪು, ಡೈನಿಂಗ್ ಟೇಬಲ್, ವಾಷಿಂಗ್ ಮಿಷಿನು, ಫ್ರಿಜ್ಜು, ಟಿವಿಗೆ ಯಾವುದಕ್ಕಾರು ಯೂಸ್ ಮಾಡ್ಕೋಬೋದು. ಲೇಡೀಸ್ ಆಗಲಿ ಮಕ್ಕಳು ಸ್ನಾನ ಮಾಡಿದೆ ತಲೆಗೆ ಸರ್ ಜಸ್ಟ್ ಟವಲ್ ತಗೊಳ್ಳಿ ಟಚ್ ಮಾಡಿಸಿ ಎಲ್ಲ ಲಿಕ್ವಿಡ್ ಅಬ್ಸರ್ವ್ ಪೂರ್ತಿ ಏರ್ ಡ್ರೈ ಆಗುತ್ತೆ ಸರ್. ಇದು ಡಬಲ್ ಫೋಲ್ಡ್ ಇರುತ್ತೆ, ಶುದ್ಧ ಬರುತ್ತೆ. ಇದು ಬಟ್ಟೆ ಅಲ್ಲ, ಮೈಕ್ರೋ ಫೈಬರ್ ಮಟೆ, ರೀಸೇಬಲ್, ನಾನ್ ಸ್ಟಾಪ್ 1 ವರ್ಷ ಯೂಸ್ ಮಾಡ್ಕೋಬೋದು. ಸೊ ಇದು ಆಲ್ ಪರ್ಪಸ್, ಈ ಸ್ಪೋರ್ಟ್ಸ್, ಬಾತ್, ಮೇಕಪ್, ಕಿಚನ್, ಕಾರ್ ಗ್ಲಾಸ್ ಯಾವುದಕ್ಕಾರು ಯೂಸ್ ಮಾಡಿ ರೀಸೇಬಲ್ಸ್ ಇದೆ. ಫ್ರೀಜ್ ಬಂದುಬಿಟ್ಟು 100 ರುಪೀಸ್, ಅದಕ್ಕೆ 100 ರೂಪಾಯಿ ಹೋಲ್ಸೇಲ್ ರೇಟಿಗೆ ಕೊಡ್ತಿದ್ರು. ನಾನ್ ಸ್ಟಾಪ್ 1 ವರ್ಷ ಯೂಸ್ ಮಾಡ್ಕೋಬೋದು ಸರ್. ಇದು ಫ್ಲೋರ್ ಮ್ಯಾಟ್, ಆ್ಯಂಟಿ ಸ್ಕಿಡ್ ಮ್ಯಾಟ್. ಇದು ಬಾತ್ರೂಮ್, ಕಿಚನ್, ಡೋರ್ ಮ್ಯಾಟಿಗೆ ಯೂಸ್ ಮಾಡ್ಬೋದು. ಇದಕ್ಕೆ ನೀರು ಬಿದ್ದರೆ ಅಬ್ಸರ್ವ್ ಆಗುತ್ತೆ. ಇದು ನೋಡಿ ನೀರೆಲ್ಲ ಬೀಳುತ್ತೆ, ನೀರು ಬಿದ್ದರೆ ಅಬ್ಸರ್ವ್ ಆಗುತ್ತೆ, ಗಾಳಿಗೆ ಡ್ರೈ ಆಗುತ್ತೆ. ವಾಷೇಬಲ್ ಯೂಸ್ ಮಾಡ್ಬೋದು. ವಾಷೇಬಲ್ ಸರ್, ಸೋಪ್ ಹಾಕಿ ವಾಶ್ ಮಾಡಿ ಕ್ಲೀನ್ ಆಗಿಬಿಡುತ್ತೆ. ಸ್ಕಿಡ್ ಆಗಲ್ಲ. ಟೈಲ್ಸು, ಗ್ಯಾನೆಟ್, ಮಾರ್ಬಲ್ ಏನು ಹಾಕಿರ್ತೇವಲ್ಲ, ಸ್ಕಿಡ್ ಆಗೋದಿಲ್ಲ ಸರ್ ಇದಕ್ಕೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಸರ್ ನಮಸ್ತೆ. ಹೇಗಿದ್ದೀರಿ? ಆರಾಮದಿ, ನೀವು ಹೇಗಿದ್ದೀರಾ? ಇದು ನಿಮ್ಮ ಹೆಸರು ಮತ್ತು ವಿಳಾಸ ಹೇಳಿ? ಓಕೆ, ನನ್ನ ಹೆಸರು ರಾಕೇಶ್. ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ನಂದು ಐಟಮ್ ಬಂದು ಕಾಟನ್ ಪ್ಯಾಂಟು ಮತ್ತು ಜೀನ್ಸ್ ಪ್ಯಾಂಟು ಎಲ್ಲ ನಮ್ಮದೆಲ್ಲ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ನಮ್ಮ ಮ್ಯಾನುಫ್ಯಾಕ್ಚರಿಂದ ಗ್ರಾಹಕರಿಗೆ ಡೈರೆಕ್ಟ್ ನೇರವಾಗಿ ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿ ಕೊಡೋಕ್ಕೆ ಬಂದಿದ್ದೀನಿ. ಇಷ್ಟು ದೂರ ಜನರು ಸದುಪಯೋಗ ಮಾಡಬೇಕಂತ ನಾನು ವಿನಂತಿಸ್ತೀನಿ. ಹೇಗೆ ಅನ್ನಿಸ್ತುಂಟು ಇಲ್ಲಿ ಕೃಷಿ ಮೇಳದಲ್ಲಿ ಬಂದು ನಿಮ್ಮ ಮಳಿಗೆಯನ್ನು ಹಾಕಿದ್ದೀರಿ? ಹೇಗೆ ಅನ್ನಿಸ್ತುಂಟು? ಇಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಜನರು ಮತ್ತೆ ಒಂದು ಪ್ಯಾಂಟ್ ತೊಗೊಂಡೋಗಿ ಮತ್ತೆ ಬಂದು ಮತ್ತೆ ಪುನಃ ತೊಗೊತಿದ್ದಾರೆ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಜನರಿಗೆ. ಯಾವೆಲ್ಲ ರೀತಿಯ ಪ್ಯಾಂಟ್ಗಳಿದೆ? ಯಾವೆಲ್ಲ ಮೆಟೀರಿಯಲ್ಸ್ ಪ್ಯಾಂಟ್ಗಳು? ನಮ್ಮಲ್ಲಿ ಇದೆ, ಖಾದಿ ಮೆಟೀರಿಯಲ್ ಇದೆ. ಇದು ನೋಡಿ ಡಾಬಿ ಅಂತಾರೆ ಇದಕ್ಕೆ, ಇದು ಕೂಡ ಡಾಬಿ ಅಂತಾರೆ. ಎಲ್ಲ ಸುಮಾರು ಇದೆ. ಇದು ಚಿನ್ನೋಸ್ ಇದೆ, ಎಲ್ಲ ಫ್ಯಾಬ್ರಿಕ್ ಇದೆ. ಡೆನಮಲ್ಲಿ ಇದೆ. ಇದು ಡೆನಮ್ ನೋಡಿ, ಇದು ಹೊಸ ಬಟ್ಟೆ ಮೆಟೀರಿಯಲ್. ಇನ್ನು ಈ ಸೈಡ್ ಇನ್ನೂ ಬರ್ತಾ ಇಲ್ಲ. ಇದು ಸಲ್ಫರ್ ಅಂತಾರೆ, RFD ಬಟ್ಟೆ ಅಂತಾರೆ. ವೈಟ್ ಕಲರ್ ಬಟ್ಟೆಗೆ ಎಲ್ಲ ಡೈ ಮಾಡ್ತಾರೆ. ತುಂಬ ಥರ ಬಟ್ಟೆ ಇದು. ಫ್ಯಾಬ್ರಿಕ್ ಬೇರೆ, ಮೆಟೀರಿಯಲ್ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ. ಎಲ್ಲ ಡೀಪ್ ಪಾಕೆಟು, ಕ್ರಾಸ್ ಪ್ಯಾಕೆಟು, ಬ್ರ್ಯಾಂಡ್ ಫಿಟ್ಟಿಂಗ್ ಬರುತ್ತೆ. ಇದರ ಪ್ರೈಸಸ್ ಎಲ್ಲ ಹೇಗಿರುತ್ತೆ ಸರ್? ಡೆನಮ್ ಬಂದು ಎಲ್ಲ 599, 600. ಕಾಟನ್ ಬಂದು ಎಲ್ಲ 499. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಈ ಕೃಷಿ ಮೇಳದಲ್ಲಿ ಎಷ್ಟೊಂದು ವಿಭಿನ್ನವಾದ ಮಳಿಗೆಗಳು ತೆರೆದಿದೆ ಅಂತ. ಸಾಮಾನ್ಯ ಜನರಿಂದ ಕೃಷಿಕರವರೆಗೂ ಉಪಯುಕ್ತವಾಗುವಂತಹ ಎಲ್ಲ ವಸ್ತುಗಳು ಇಲ್ಲಿ ಸಿಗುತ್ತದೆ. ಇನ್ನು 2 ದಿವಸಗಳ ಕಾಲ ಈ ಒಂದು ಕೃಷಿ ಮೇಳ ನಡೀಲಿಕ್ಕುಂಟು. ಕ್ಯಾಮರಾ ಪರ್ಸನ್ ಲತೇಶ್ ಜೊತೆ ಅಶ್ವಿತ್ ರೈ ಪೆರ್ನೆ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.